ಗಂಜಿಮಠದ ನಾರಾಳ ಶ್ರೀ ಸೀತಾರಾಮ ಭಜನಾ ಮಂದಿರದ 61ನೇ ಭಜನಾ ಮಂಗಲೋತ್ಸವ ಸಹಿತ ಅಖಂಡ ಭಜನಾ ಮಂಗಲೋತ್ಸವ ಕಾರ್ಯಕ್ರಮವು ಸಂಭ್ರಮದಿಂದ ನಡೆದಿತ್ತು. ಇಂದು ಬೆಳಿಗ್ಗೆ ಮಹಾಮಂಗಲೋತ್ಸವದೊಂದಿಗೆ ಅಖಂಡ ಭಜನಾ ಮಂಗಲೋತ್ಸವವು ಸಮಾಪ್ತಿಗೊಂಡಿತು. ನಾರಳ ಶ್ರೀ ಸೀತಾರಾಮ ಭಜನಾ ಮಂದಿರದಲ್ಲಿ ಫೆಬ್ರವರಿ 19ರಿಂದ ಫೆಬ್ರವರಿ 22ರವರೆಗೆ ಕಾರ್ಯಕ್ರಮಗಳು ನಡೆದಿದ್ದು, ಜಿಲ್ಲೆಯ ನಾನಾ ಪ್ರಸಿದ್ಧ ಭಜನಾ ತಂಡಗಳ ಮೂಲಕ ಭಜನಾ ಸಂಕೀರ್ತನೆ ಅಖಂಡವಾಗಿ ನಡೆಯಿತು. ಮೂರನೇ ದಿನವಾದ ಶುಕ್ರವಾರದಂದು ಭಜನಾ ಸಂಕೀರ್ತನೆ ನಡೆಯಿತು. ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಭಜನಾ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳು ನಡೆದವು. ಮಾತ್ರವಲ್ಲದೆ ಕುಣಿತ ಭಜನೆಯು ಅದ್ಭುತವಾಗಿ ಮೂಡಿಬಂತು. ಫೆಬ್ರವರಿ 22ರ ಬೆಳಗ್ಗೆ ಭಜನಾ ಮಹಾಮಂಗಲೋತ್ಸವ ನಡೆಯಿತು. ಬಳಿಕ ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಅಪರಾಹ್ನ 2:30ರಿಂದ ಗೀತ ಸಾಹಿತ್ಯ ಸಂಭ್ರಮ ಮತ್ತು 8ರಿಂದ ಯಕ್ಷಗಾನ ಬಯಲಾಟವೂ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, V4 News 24/7 ಮಂಗಳೂರು.